ನಮಸ್ಕಾರ ವೀಕ್ಷಕರೇ, ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವ ಘೋರ ಅಪರಾಧಗಳು, ಇದನ್ನ ಭೇದಿಸುವ ರಹಸ್ಯ ಕೈಗಳು, ಇದರ ಸುತ್ತ ನಮ್ಮ ಕ್ಯಾಮರಾ. ಇದುವೇ ಕ್ರೈಮ್ ಬೀಟ್, ನಿಷಿದ್ಧ ಲೋಕದ ಸುತ್ತ ನಮ್ಮ ಚಿತ್ತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಎಸ್, ರೌಡಿ ಲಕ್ಷ್ಮಣ. ಈ ಹೆಸರನ್ನ ಕೇಳಿದ್ರೆ ಬೆಂಗಳೂರಿನ ಭೂಗತ ಲೋಕವೇ ಒಮ್ಮೆಗೆ ಬೆಚ್ಚಿ ಬೀಳುತ್ತೆ. ಅಷ್ಟರ ಮಟ್ಟಿಗೆ ರೌಡಿಸಂನಲ್ಲಿ ಇವನು ತನ್ನ ಚಾಪನ್ನ ಮೂಡಿಸಿರ್ತಾನೆ. ಇದಲ್ಲದೆ ಕೇವಲ ರೌಡಿಸಂಗೆ ಮಾತ್ರ ಸೀಮಿತವಾಗಿರದೆ ರಾಜಕೀಯದಲ್ಲೂ ಕೂಡ ತನ್ನನ್ನ ತಾನು ತೊಡಗಿಸೋ ಪ್ರಯತ್ನವನ್ನ ಕೂಡ ನಡೆಸ್ತಾ ಇರ್ತಾನೆ. ಇದೇ ಹೊತ್ತಿಗೆ ಇವನು ಬೀದಿ ಹೆಣವಾಗಿ ಬೀಳ್ತಾನೆ. ಅಲ್ಲಿ ಕೇಳಿ ಬರೋದು ಸುಂದರಿಯೊಬ್ಬಳ ಹೆಸರು. ಆದ್ರೆ ಆ ಸುಂದರಿಯೊಬ್ಬಳಲ್ಲದೆ ಇನ್ನೂ ಹಲವು ರಾಜಕೀಯ ಮುಖಂಡರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಭಯಾನಕ ಸತ್ಯ ಹೊರಬರುತ್ತೆ. ಹಾಗಾದ್ರೆ ಆ ರಾಜಕೀಯ ಮುಖಂಡರುಗಳು ಯಾರು? ಇದರ ಕುರಿತಾಗಿ ನೋಡ್ಕೊಂಬನ್ನಿ. ಸಿಲಿಕಾನ್ ಸಿಟಿಯ ಗಲ್ಲಿಗಳಲ್ಲೂ ಹವಾ ಮಡಗಿದ್ದ ರೌಡಿ ಲಕ್ಷ್ಮಣ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋದ. ಅವನೇನೋ ಹೋದ, ಆದರೆ ಆತನನ್ನ ನಡು ರಸ್ತೆಯಲ್ಲಿ ಭೀಕರವಾಗಿ ಕೊಂದವರ ಪಾಡೇನು. ಅವರು ಪ್ರತಿ ಕ್ಷಣವೂ ಮೈಯೆಲ್ಲ ಸುಟ್ಟ ಬೆಕ್ಕಿನಂತಾಗಿದ್ದಾರೆ. ಒಬ್ಬೊಬ್ಬರ ಹಿಂದೆಯೂ ಒಂದೊಂದು ಕಥೆಗಳು ಸೀರಿಯಲ್ ರೂಪದಲ್ಲಿ ಕಿತ್ತೆದ್ದು ಬರ್ತಿದೆ. ಇವನ ಕಥೆಯನ್ನ ಯಾರಾದ್ರೂ ರೌಡಿಸಂ ಫಿಲಂ ಡೈರೆಕ್ಟರ್ಗಳಿಗೆ ಸಿಕ್ಕಿದ್ರೆ ಹೊರಿದು ಮುಗ್ತಾ ಇದ್ರು. ಪಾರ್ಟ್ ಬೈ ಪಾರ್ಟ್ ಈತನ ಹೊಡೆದಾಟ, ಬಡಿದಾಟ, ಕಾಮದಾಟಗಳನ್ನ ಎಳೆ ಎಳೆಯಾಗಿ ಬಿಚ್ಚಿರ್ತಿದ್ರು. ಅಷ್ಟು ಟ್ವಿಸ್ಟ್ ಕೊಡೋ ಸ್ಟೋರಿ ಇದೆ ಈ ಲಕ್ಷ್ಮಣ ಅನ್ನೋ ಹೆಸರಾಂತ ರೌಡಿಯ ಹಿಂದೆ. ಒಬ್ಬ ರೌಡಿ ನೆಮ್ಮದಿಯಾಗಿ ಬದುಕಲಿ, ಆತನ ಮನೆ ಮಠ ಚೆನ್ನಾಗಿ ಇರ್ಲಿ ಅಂತ ಯಾರೂ ಹಾರೈಸೋದಿಲ್ಲ. ಹಾಗೆ ಹಾರೈಸಿಕೊಂಡ ರೌಡಿಗಳು ಈ ಸಮಾನದಲ್ಲೇ ಇದ್ದಂತಿಲ್ಲ. ವೀಕ್ಷಕರೇ, ಈ ಸ್ಟೋರಿ ಈಗ ಸ್ಟಾರ್ಟ್ ಆಗೋದು ರಾಜಕೀಯದ ವಿಚಾರದಿಂದ. ಹೌದು, ಆತನಿಗೆ ರಾಜಕೀಯವಾಗಿ ಬೆಳಿಬೇಕು ಅನ್ನುವ ಹೆಬ್ಬಯಕೆ. ಲಕ್ಷ್ಮಣನಿಗೆ ಎಲ್ಲವೂ ಇತ್ತು. ಹೊನ್ನು ಕೂತಲ್ಲೇ ಇತ್ತು, ಹೆಣ್ಣು ಮನೆಯಲ್ಲಿ ಒಬ್ಬಳು, ಊರಲ್ಲಿ 10 ಜನ ಇದ್ರು. ಮಣ್ಣು ಕೂಡ ಈತನ ಹೆಸರಲ್ಲೇ ಡೀಲ್ ಆಗ್ತಿತ್ತು. ಎಲ್ಲವೂ ಇದ್ದವನಿಗೆ ಇನ್ನೂ ಏನೋ ಬೇಕು ಬೇಕು ಅಂತ ಅನಿಸೋಕೆ ಸ್ಟಾರ್ಟ್ ಆಯ್ತು. ಅವನಿಗೆ ಅಧಿಕಾರವನ್ನ ಮಾಡೋದಕ್ಕೆ ರಾಜಕೀಯ ಬೇಕಾಗಿತ್ತು. ಮಾಡಿರುವ ಹಲ್ಕ ಕೆಲಸಗಳನ್ನ ಮುಚ್ಚಿಕೊಳ್ಳಲು ರಾಜಕಾರಣಕ್ಕೆ ಎಂಟ್ರಿ ಆಗೋದು ಅನಿವಾರ್ಯವಾಗಿತ್ತು. ರಾಜಕೀಯದ ಪಣವನ್ನ ತೊಟ್ಟು ಎಲೆಕ್ಷನ್ಗೆ ನಿಂತು ಒಮ್ಮೆ ಸೋತಿದ್ದ. ಒಂದು ಸಾರಿ ಎಲೆಕ್ಷನ್ಗೆ ಅಂತ ರಾಜಕೀಯಕ್ಕೆ ಕಾಲಿಟ್ಟ ಮೇಲೆ ಮುಗೀತು. ಆತನಿಗೆ ವೈರಿಗಳು ಹುಟ್ಟಿಕೊಳ್ಳೋದು ಕಾಮನ್. ಆತ ಅದ್ಯಾವಾಗ ಮದ್ದೂರಿನಲ್ಲಿ ಬಂದು ವೋಟ್ ಕೇಳ್ತೀನಂತ ಬಂದನೋ ಆಗ ಅಲ್ಲಿದ್ದ ಹಳೆ ಬೇರುಗಳೆಲ್ಲ ಶೇಕ್ ಆಗಿ ಹೋಗಿದ್ವು. ಯಾಕಂದ್ರೆ ಲಕ್ಷ್ಮಣ ರೌಡಿಸಂನಲ್ಲಿ, ಲ್ಯಾಂಡ್ ಲಿಟಿಗೇಷನ್ ನಲ್ಲಿ ಚೆನ್ನಾಗಿಯೇ ಕಾಸು ಮಾಡಿದ್ದ. ಅದನ್ನೆಲ್ಲ ತಂದು ಇಲ್ಲಿ ಸುರಿತಾನೆ, ವೋಟ್ ಗಳನ್ನ ಪರ್ಚೇಸ್ ಮಾಡ್ತಾನೆ ಅನ್ನೋ ಭಯ ಅಲ್ಲಿನ ರಾಜಕೀಯ ಮುಖಂಡರಿಗೆ ಕಾಡಿತ್ತು. ಇವನು ಇಲ್ಲಿ ರಾಜಕೀಯಕ್ಕೆ ಬಂದ್ರೆ ನಮ್ಮ ಕತೆ ಅಷ್ಟೇ ಅಂತ ಹಳೆ ರಾಜಕೀಯ ಹುಲಿಗಳಿಗೆಲ್ಲ ಅನಿಸಿತ್ತು. ಇದೇ ಕಾರಣಕ್ಕೆ ಅವನು ಇಲ್ಲಿ ಇನ್ನೊಂದು ಸಾರಿ ಎಲೆಕ್ಷನ್ ರಾಜಕೀಯ ಅಂತ ಬರಬಾರದು ಅಂತ ತೀರ್ಮಾನಿಸಿದ್ರು.
ಲಕ್ಷ್ಮಣನ ಪೊಲಿಟಿಕಲ್ ಎಂಟ್ರಿ ಕೂಡ ಅವನ ಶತ್ರುಗಳ ಸಂಖ್ಯೆಯನ್ನ ಹೆಚ್ಚಿಸಿತ್ತು. ಜೊತೆಗೆ ಇನ್ನೊಂದು ವಿಷಯ ಗಮನದಲ್ಲಿಡಿ, ಇದೇ ವರ್ಷಿಣಿ ತಾಯಿ ಪದ್ಮ ಅಲ್ಲಿನ ಲೋಕಲ್ ಲೀಡರ್. ತಾಯಿಗೆ ಪೊಲಿಟಿಕಲ್ ಟಚ್ ಇದೆ ಅಂದ ಮೇಲೆ ಅಲ್ಲಿನ ರಾಜಕೀಯ ನಾಯಕರ ಮಕ್ಕಳನ್ನ ಬಲೆಗೆ ಹಾಕಿಕೊಳ್ಳೋದು ಈ ವರ್ಷಿಣಿಗೆ ಅದೆಷ್ಟು ಹೊತ್ತು. ಅವಳು ಮೊದಲೇ ಸುಂದರಿ. ಸೌಂದರ್ಯದ ಬಲೆ ಅವಳ ನಗುವಲ್ಲೇ ಇದೆ. ಆಕೆ ಒಮ್ಮೆ ನಗು ಅನ್ನೋ ಬಲೆಯನ್ನ ಟಾರ್ಗೆಟ್ ಮಾಡಿದವರ ಮುಂದೆ ಹಾಕಿದ್ರೆ ಮುಗೀತು, ಆತ ಆ ಬಲೆಯೊಳಗೆ ಬಿದ್ದ ಅಂತಲೇ ಅರ್ಥ. ಹೀಗಾಗಿ ಅಲ್ಲಿನ MLA ಒಬ್ಬರ ಮಗನ ಜೊತೆ ವರ್ಷಿಣಿ ಕ್ಲೋಸ್ ಆಗಿ ಮೂವ್ ಆಗಿದ್ಲು. ಅದು ಹೇಗೆ ಅಂದ್ರೆ ಟಚಿಂಗ್ ಅಂತ ಹೇಳಿ ಆ ಕ್ಲೋಸ್ನೆಸ್ ತುಂಬಾ ಡೀಪ್ ಆಯ್ತು. ಅವಳಿಗೆ ಬಿಡಿ, ಯಾರನ್ನ ಎಲ್ಲಿ ಟಚ್ ಮಾಡಿದ್ರೆ ಮತ್ತು ಯಾರ ಹತ್ತಿರ ಟಚ್ ಮಾಡಿಸಿಕೊಂಡ್ರೆ ಕೆಲಸ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿಯೇ ಗೊತ್ತಿತ್ತು. ಇಲ್ಲಿ ಲಕ್ಷ್ಮಣ ಇನ್ನೊಂದು ಸಾರಿ ಎಲೆಕ್ಷನ್ ಅಂತ ಬಿಳಿ ಕಾಲರ್ ಶರ್ಟ್ ಹಾಕೊಂಡು ಬರದೇ ಇರೋ ಹಾಗೆ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಆಕಿ MLA ಮಗನ ಬಳಿ ಕೇಳಿದ್ಲು. ಅವನು ಬೇರೆ ಎಳೆಯ ಹುಡುಗಿಯ ರುಚಿಯನ್ನ ನೋಡಿದ್ದ. ಆಗಾಗ ಕಂಪನಿಗೆ ಇರ್ಲಿ ಅನ್ನೋ ಕಾರಣಕ್ಕೆ ನೀನು ಹೇಳಿದ ಮೇಲೆ ಮುಗಿತು, ನಿನಗೆ ಅದೇನು ಸಪೋರ್ಟ್ ಬೇಕೋ ಕೇಳು, ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದ. ಆಕೆ ತನ್ನ ಪ್ಲಾನ್ಗೆ ಪೊಲಿಟಿಕಲ್ ಪವರ್ ಅನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿದ್ಲು. ಅದಕ್ಕೆ ಆತನಿಗೆ ಸಮಯ ಬಂದಾಗ ಹೇಳ್ತೀನಿ, ಅವತ್ತು ನನಗೆ ಹೆಲ್ಪ್ ಮಾಡು ಅಂತ ಹೇಳಿದ್ಲು. CCB ಪೊಲೀಸರ ಮುಂದೆ ಇದೇ ಕಥೆಯನ್ನ ವರ್ಷಿಣಿ ಬಿಚ್ಚಿಟ್ಟಿದ್ದಾಳೆ. ಹೀಗಾಗಿ ಈ ಕೇಸ್ನಲ್ಲಿ ರಾಜಕಾರಣಿಗಳ ಕೈವಾಡ ಇರಬಹುದು, ಲಂಡನ್ ರಾಣಿಯ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿರಬಹುದು ಅನ್ನುವ ಅನುಮಾನವಿದೆ. ಯಾವುದಕ್ಕೂ ಆಕೆ ಹೇಳಿರೋದು ಎಷ್ಟು ನಿಜ ಅನ್ನೋದನ್ನ ತಿಳ್ಕೊಂಡ ಮೇಲೆ ಅವಳ ಆಶಿಕನ್ನ CCB ಇನ್ವೆಸ್ಟಿಗೇಷನ್ಗೆ ಕರೆಸಿಕೊಂಡ್ರೆ ಆಯ್ತು ಅಂತ ಪೊಲೀಸರು ಸುಮ್ಮನಿದ್ದಾರೆ. ಈ ಕೇಸ್ನಲ್ಲಿ ರೂಪೇಶ್ ಆಲಿಯಾಸ್ ರೂಪಿ ಕೇವಲ ಪ್ಲಾನರ್ ಅಷ್ಟೇ. ಆದ್ರೆ ಇಲ್ಲಿ ಲಕ್ಷ್ಮಣನನ್ನ ಎತ್ತಿದವರಲ್ಲಿ ಫ್ರಂಟ್ ಲೈನ್ ನ ಆರೋಪಿಗಳಾಗಿ ಇರೋದು ಇದೇ ಹೇಮಂತ್ ಆಲಿಯಾಸ್ ಹೇಮಿಯೊಬ್ಬ ನಟೋರಿಯಸ್ ಕಿಲ್ಲರ್. ಸುಪಾರಿಯನ್ನ ತೆಗೆದುಕೊಂಡು ಕೊಲೆಯನ್ನ ಮಾಡ್ತಾನೆ, ದ್ವೇಷಕ್ಕೂ ಕೊಲೆಯನ್ನ ಮಾಡ್ತಾನೆ. ಕೊಲೆ ಮಾಡೋದು ಈತನ ಹಾಬಿ ಅಂತ ರೌಡಿಸಂ ಭಾಷೆಯಲ್ಲಿ ಕರಿಬಹುದು. ಇವನು ಮಂಡ್ಯದ ಜಡೇಜಾ ರವಿ ಕೇಸ್ನಲ್ಲೂ ಆರೋಪಿಯಾಗಿದ್ದ. ಚನ್ನಪಟ್ಟಣದ ಅಂಬಡೆ ಪ್ರಕಾಶ್ ಕೇಸ್ನಲ್ಲೂ ಪ್ರಮುಖವಾದ ಆರೋಪಿಯಾಗಿದ್ದ. ಪ್ರಕಾಶ್ಗೆ ಅಂಬಡೆ ಕೇಸ್ನಲ್ಲಿ ಕೆಲವೇ ದಿನಗಳಲ್ಲಿ ಶಿಕ್ಷೆ ಪ್ರಕಟವಾಗ್ತಿತ್ತು. ಆ ಕೇಸ್ನಲ್ಲಿ ಅವನು ಜೈಲಿಗೆ ಹೋಗಿ ಕೂತ್ರೆ ವಾಪಸ್ ಬರೋ ಸಾಧ್ಯತೆ ತುಂಬಾನೇ ಕಮ್ಮಿ ಇತ್ತು. ಇನ್ನು ಸುಮ್ಮನೆ ಹೋಗಿ ಜೈಲಲ್ಲಿ ಕೂರೋದಕ್ಕಿಂತ ತನಗಿರೋ ರಿವೆಂಜ್ ಅನ್ನ ತೀರಿಸಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದ. ಅದರಲ್ಲೂ ತನ್ನ ಗುರುವನ್ನ ಕೊಂದಿದ್ದ ಲಕ್ಷ್ಮಣನನ್ನ ಕೊಂದು ಜೈಲು ಸೇರಬೇಕು ಅಂತ ಶಪಥವನ್ನು ಮಾಡಿದ್ದ.
ಇಷ್ಟೆಲ್ಲ ಪ್ಲಾನ್ ಮಾಡಿದ ಹುಡುಗರು ಮುತ್ತತ್ತಿಗೆ ತೆರಳಿದ್ರು. ಆ ಕೇಸ್ ಮಾಡುವ ಮೊದಲು ಎಲ್ಲ ಸೇರಿ ಒಂದು ಭರ್ಜರಿ ಪಾರ್ಟಿಯನ್ನು ಸಹ ಮಾಡಿದ್ರು. ಆ ಪಾರ್ಟಿಗೆ ವರ್ಷಿಣಿ ಫಾರಿನಿಂದ ಸ್ಕಾಚ್ ಅನ್ನ ಕೂಡ ಕಳುಹಿಸಿದ್ಲು. ಅವತ್ತು ಲಂಡನ್ ನಲ್ಲಿ ಕೂತ್ಕೊಂಡೇ ಆಕೆ ಇವರಿಗೆ ಚಿಯರ್ಸ್ ಅಂತ ಹೇಳಿದ್ಲು. ಅಲ್ಲದೆ ಬೆಳಗ್ಗೆ ಹೊಡೆಯೋ ಬೇಟೆಗೆ ಆಲ್ ದಿ ಬೆಸ್ಟ್ ಅಂತಾನು ಹೇಳಿದ್ಲು. ಲಕ್ಷ್ಮಣನನ್ನ ಹೊಡೆದ ಬಳಿಕ ಹೇಮಂತ್ ಜೈಲು ಸೇರಿ ಶಿಕ್ಷೆ ಅನುಭವಿಸುವುದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮಾರ್ಕೆಟ್ ನಲ್ಲಿ ಮಾತ್ರ ಅವನ ಹೆಸರಿಗೆ ಭರ್ಜರಿಯಾದ ಡಿಮ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವನ ಹೆಸರು ಹೇಳಿದ್ರೆ ಹಫ್ತಾ ವಸೂಲಿಯಾಗುತ್ತೆ. ಯಾವ ಕಾನೂನಿನಿಂದಲೂ ಇತ್ಯರ್ಥವಾಗದ ಲ್ಯಾಂಡ್ ಲಿಟಿಗೇಷನ್ ಇವನ ಒಂದೇ ಒಂದು ಹೆಸರಿನಿಂದ ಡೀಲ್ ಆಗುತ್ತೆ. ರೌಡಿ ಲಕ್ಷ್ಮಣನ ಕೊಲೆಯಾಗಿ 2 ವಾರಗಳೇ ಕಳೀತಾ ಹೋದವು. ಆದರೆ ಈ ಒಂದು ಕೊಲೆಗೆ ಸ್ಕೆಚ್ ಹಾಕಿ 2 ವರ್ಷಗಳೇ ಆಗ್ತಾ ಬಂತು. ಲಂಡನ್ ನಲ್ಲಿ ಕೂತ್ಕೊಂಡು ಆ ಸುಂದರಿ ಸುಪಾರಿಯ ಸಂಚನ್ನ ಹೆಣೆದ್ಲ. ಇದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ನೀಡ್ತೀವಿ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ಕ್ರೈಮ್ ಬೀಟ್ಗೆ ಸ್ವಾಗತ. ರೌಡಿ ಲಕ್ಷ್ಮಣನ ಕೊಲೆ ಪ್ರಕರಣದಲ್ಲಿ ಫ್ರಂಟ್ ಲೈನ್ ಆರೋಪಿಗಳಾಗಿ ಕಾಣಿಸಿಕೊಳ್ಳೋರು ವರ್ಷಿಣಿ ಮತ್ತು ಅವಳ ಪ್ರಿಯಕರ ರೂಪೇಶ್. ಆದರೆ ಇವರಿಬ್ಬರಲ್ಲದೆ ಇನ್ನೂ ಹಲವು ಪ್ರಭಾವಿ ಮುಖಂಡರ ಕೈವಾಡ ಈ ಕೊಲೆಯಲ್ಲಿ ಇದೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರುವಂತಹ ಸತ್ಯ ಅನ್ನೋದು ಕೆಲವು ಬಲ್ಲ ಮೂಲಗಳ ಮಾಹಿತಿ. ಇದರ ಕುರಿತಾದ ಇನ್ನಷ್ಟು ಮಾಹಿತಿಯನ್ನ ನೀಡ್ತೀವಿ, ನೋಡ್ಕೊಂಬನ್ನಿ. ಹೀಗಾಗಿ ಹೇಮಿ ಕಾದು ಕಾದು ಲಕ್ಷ್ಮಣನನ್ನ ಹೊಡೆದು ಉರುಳಿಸಿದ್ದ. ಆದ್ರೆ ಅಂಡರ್ ವರ್ಲ್ಡ್ ನ ಹುಡುಗರು ಮಾತನಾಡಿಕೊಳ್ತಿರೋದನ್ನ ನೋಡಿದ್ರೆ ಅದ್ಯಾಕೋ ಹೇಮಿಗೆ ಜೈಲಲ್ಲಿ ಡೋಂಬಿ ಗಲಾಟೆ ಹೆಸರಲ್ಲಿ ಮುಹೂರ್ತವನ್ನ ಫಿಕ್ಸ್ ಮಾಡ್ತಾರ ಅನ್ನೋ ಅನುಮಾನವಿದೆ. ರೂಪಿ ಮತ್ತು ವರ್ಷಿಣಿ ಪ್ಲಾನ್ ಮಾಡಿ ಮರ್ಡರ್ ಮಾಡಿಸಿದ್ರು. ಇಲ್ಲಿ ಮೇನ್ ಟಾರ್ಗೆಟ್ ಹೇಮಿ ಮತ್ತು ಕ್ಯಾಟ್ ರಾಜು. ಲಕ್ಷ್ಮಣನನ್ನ ಕೊಲೆ ಮಾಡೋದಕ್ಕೆ ಯಾರು ಎಷ್ಟೇ ವರ್ಷ ಕಾದು ಕೂತಿದ್ರು ಅದು ಸಾಧ್ಯವಾಗಿರ್ಲಿಲ್ಲ. ಆದ್ರೆ ವರ್ಷಿಣಿ ಮಾಡಿದ ಪ್ಲಾನ್ಗೆ ಆ ಕೆಲಸ ಮುಗಿದು ಹೋಗಿತ್ತು. ಈಗ ಸದ್ಯಕ್ಕೆ ಏನೇ ಆತಂಕಗಳಿದ್ರು ರೂಪೇಶ್ ಮತ್ತು ವರ್ಷಿಣಿ ಮದುವೆಯಾಗಿ ಈ ಕೊಲೆ ಕೇಸ್ನಲ್ಲಿ ಶಿಕ್ಷೆ ಪ್ರಕಟ ಆಗೋವರೆಗೂ ಸಂಸಾರವನ್ನ ನಡೆಸಬಹುದು. ತಾವು ಅಂದುಕೊಂಡಂತೆ ಕೆಲಸವನ್ನ ಮುಗಿಸಿರೋದ್ರಿಂದ ಅವರ ಲೈನ್ ಕ್ಲಿಯರ್ ಆಗಿದೆ. ಇಂದು ಫೀಲ್ಡ್ ನಲ್ಲಿ ಇರೋದು ಯಾರು ಕೂಡ ಇವರಿಬ್ಬರ ಮೇಲೆ ದ್ವೇಷವನ್ನ ಹೊಂದಿಲ್ಲ. ಯಾರು ಇವರನ್ನ ಟಾರ್ಗೆಟ್ ಸಹ ಮಾಡೋದಿಲ್ಲ. ಹೀಗಾಗಿ ಇವರಿಬ್ಬರು ಒಂದಿಷ್ಟು ದಿನ ನೆಮ್ಮದಿಯಾಗಿಯೇ ಬದುಕಬಹುದು. ಲಕ್ಷ್ಮಣ ಸತ್ತ ಮೇಲೆ ಫೀಲ್ಡ್ ನಲ್ಲಿ ನಮ್ಮದು ಒಂದು ಹವಾ ಕ್ರಿಯೇಟ್ ಆಗುತ್ತೆ ಅಂತ ಹೇಮಿ ಮತ್ತು ಕ್ಯಾಟ್ ಲೆಕ್ಕಾಚಾರವನ್ನ ಹಾಕೊಂಡು ಕೂತಿದ್ರು. ಆದ್ರೆ ಲಕ್ಷ್ಮಣ ಒಬ್ಬನೇ ಇದ್ದಿದ್ರೆ ಅದು ಸಾಧ್ಯವಾಗ್ತಾ ಇತ್ತೋ ಏನೋ. ಆದ್ರೆ ಈಗ ಹಾಗೆ ಆಗೋದಿಲ್ಲ. ಯಾಕಂದ್ರೆ ಆತನ ಅಣ್ಣ ರಾಮ ಇದ್ದಾನೆ, ಜೊತೆಗೆ ಬಂಟ ಹನುಮಂತನೂ ಇದ್ದಾನೆ. ಹೀಗಾಗಿ ಇವರು ಅಂದುಕೊಂಡಷ್ಟು ಸುಲಭಕ್ಕೆ ಫೀಲ್ಡ್ ನಲ್ಲಿ ಜಾಗ ಸಿಕ್ಕೋದಿಲ್ಲ. ಅಲ್ಲದೆ ಲಕ್ಷ್ಮಣನ ಹುಡುಗರು ಈಗಾಗಲೇ ಇವರಿಬ್ಬರನ್ನ ಮುಗಿಸಿ ಬಿಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಾಸ್ನ ಹೊಡೆದವರನ್ನ ನಾವು ಬಿಡೋದಿಲ್ಲ ಅಂತ ಈಗಾಗಲೇ ಶಪಥವನ್ನ ಮಾಡಿದ್ದಾರೆ.
ಅಲ್ಲದೆ ಇವರಿಬ್ಬರು ಪೊಲೀಸ್ ಕಸ್ಟಡಿಯಿಂದ ಜೈಲಿಗೆ ಹೋಗ್ತಾ ಇದ್ದ ಹಾಗೆ ಡೋಂಬಿ ಗಲಾಟೆಯನ್ನ ಮಾಡಿ ಅಲ್ಲಿಯೇ ಹೊಗೆ ಹಾಕಿಸೋದಕ್ಕೆ ಪ್ಲಾನ್ ಸಹ ಮಾಡಿದ್ದಾರೆ. ಹೇಮಿ ಮತ್ತು ಕ್ಯಾಟ್ಗೆ ಜೈಲು ಹೊಸದಲ್ಲ, ಇವರಿಬ್ಬರಿಗೆ ಅಲ್ಲಿ ನಡೆಯೋ ಗಲಾಟೆಗಳು ಹೊಸದಲ್ಲ. ಅಲ್ಲದೆ ಜೈಲಲ್ಲಿ ಯಾರನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಚೆನ್ನಾಗಿಯೇ ಕಲಿತಿದ್ದಾರೆ. ಹೀಗಾಗಿ ಅದೇನು ಆಗುತ್ತೋ ಆಗಲಿ ಅನ್ನುವ ಮೊಂಡ ಧೈರ್ಯದಲ್ಲಿದ್ದಾರೆ. ಲಕ್ಷ್ಮಣ ಸತ್ತಿರೋದ್ರಿಂದ ತಕ್ಷಣಕ್ಕೆ 2 ಸಮಸ್ಯೆಯಂತೂ ಅವರು ಅಂದುಕೊಂಡ ಹಾಗೆ ಕ್ಲಿಯರ್ ಆಗಿದೆ. ಮದ್ದೂರಿನಲ್ಲಿ ಲೀಡರ್ ಆಗೋದಕ್ಕೆ ಹೊರಟವನು ಇನ್ನೂ ಅಲ್ಲಿಗೆ ಕಾಲಿಡೋದಿಲ್ಲ. ಇನ್ನೊಂದು ಕಡೆ ಲವ್ವರ್ಸ್ ಮದುವೆಯಾಗುವಂತ ಶುಭ ಕಾಲ ಒದಗಿ ಬಂದಿದೆ. ಇನ್ನೊಂದು ಕಡೆ ಸಿಸಿಬಿ ಪೊಲೀಸರು ಅರೆಸ್ಟ್ ಆಗಿರೋ ಆರೋಪಿಗಳನ್ನ ಹಾಕೊಂಡು ಚೆನ್ನಾಗಿಯೇ ಕಾರವನ್ನ ರುಬ್ತಾ ಇದ್ದಾರೆ. ಯಾಕಂದ್ರೆ ಈ ಮರ್ಡರ್ ಕೇಸ್ನಲ್ಲಿ ಅವರು ಅಂದುಕೊಂಡ ಹಾಗೆ ದ್ವೇಷ ಮತ್ತು ಪ್ರೀತಿ ಎರಡೇ ವಿಷಯಗಳು ಇಲ್ಲ. ಇಲ್ಲಿ ಅವನೊಬ್ಬನ ಸಾವಿಗಾಗಿ ಯಾರ್ಯಾರೋ ಕೈಯನ್ನ ಜೋಡಿಸಿದ್ದಾರೆ. ಅಲ್ಲದೆ ಲಕ್ಷ್ಮಣನ ಜೊತೆಗಿದ್ದವರೇ ಆತನ ಕೊಲೆಗೆ ಪ್ರೇರೇಪಿಸಿದ್ದಾರೆ ಅನ್ನೋ ಬಗ್ಗೆ ಕಾಕಿಗೆ ಅನುಮಾನವಿದೆ. ಅದಕ್ಕಾಗಿ ಪೊಲೀಸರು ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ನಡೆಯಬೇಕಾಗಿದ್ದೇ ಬೇರೆ, ಆದ್ರೆ ನಡೆದಿರೋದೇ ಬೇರೆ. ಅವತ್ತು ಕೊಲೆಯಾದ ದಿನವೇ ಹೇಮಿ ಮತ್ತು ರೂಪೇಶ್ ಸರೆಂಡರ್ ಆಗಿದ್ರೆ ವರ್ಷಿಣಿ ಮತ್ತು ಉಳಿದವರ ಹೆಸರು ತಳಕು ಹಾಕಿಕೊಳ್ತಾ ಇರಲಿಲ್ಲ. ಅವತ್ತು ಹೇಮಿ ಮತ್ತು ರೂಪಿ ಅದ್ಯಾಕೋ ಮರ್ಡರ್ ಆದ ಮೇಲೆ ತಮ್ಮ ರೂಟ್ ಅನ್ನ ಚೇಂಜ್ ಮಾಡಿದ್ರು. ಅವತ್ತು ಅವರು ಅಂದುಕೊಂಡ ಹಾಗೆ ಸರೆಂಡರ್ ಆಗಿದ್ರೆ ಲಕ್ಷ್ಮಣ್ ಬಾಡಿ ಮುಂದೆ 4 ಕಣ್ಣೀರನ್ನ ಹರಿಸಿ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಮಿಸ್ ಯು ಅಂಕಲ್ ಅಂತ ಹಾಕೊಂಡು ಫುಲ್ ಫೀಲ್ ನಲ್ಲಿ ಇರೋ ರೀತಿ ಆಕ್ಟ್ ಮಾಡಿಕೊಂಡು ಪರಾರಿ ಆಗ್ತಾ ಇದ್ಲು. ಅವರಿಗೆ ಮರ್ಡರ್ ಮಾಡೋದು ಹೇಗೆ ಅನ್ನುವ ಪ್ಲಾನ್ ಇತ್ತು. ಆದ್ರೆ ಅದಾದ ಮೇಲೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತೇ ಇರಲಿಲ್ಲ. ಹೀಗಾಗಿ ಅವರಿಬ್ಬರು ಮೂರ್ಖತನದಿಂದ ಎಲ್ಲರೂ ತಗಲಾಕಿಕೊಳ್ಳುವ ಹಾಗೆ ಮಾಡಿಕೊಂಡು ಬಿಟ್ರು. ಮಗಳು ಮಾಡಿದ್ದಕ್ಕೆಲ್ಲ ಜೈ ಜೈ ಅಂತಿದ್ದ ಅಪ್ಪ ಅಮ್ಮ ಕೂಡ ಅವತ್ತು ಇನ್ನೆಲ್ಲೋ ಬಡ್ಕೊಂಡು ನಮ್ಮ ಮಗಳು ಅಮಾಯಕಿ ಅಂತ ಕಣ್ಣೀರನ್ನ ಹಾಕ್ತಾ ಇದ್ರು. ಯಾಕಂದ್ರೆ ಮಾಡಿದ ತಪ್ಪು ಜಗತ್ತಿಗೆ ಗೊತ್ತಾದ ಮೇಲೆ ಕಣ್ಣೀರು ಹಾಕಿ ಕಣಿಕರವನ್ನ ಗಿಟ್ಟಿಸಿಕೊಳ್ಳೋದು ಮಾತ್ರವೇ ಉಳಿದಿತ್ತು. ಈ ಕೇಸ್ನಲ್ಲಿ ಪೊಲೀಸರಿಗೆ ಮತ್ತು ಹೊರ ಜಗತ್ತಿಗೆ ಗೊತ್ತಿಲ್ಲದ ವಿಷಯ ತುಂಬಾನೇ ಇತ್ತು. ಆ ಪ್ಲಾನ್ ಅನ್ನ ಯಾರು ಪುಡಿ ರೌಡಿಗಳಾಗ್ಲಿ ಅಥವಾ ಹೆಸರು ಮಾಡೋ ಉದ್ದೇಶಕ್ಕಾಗ್ಲಿ ಮಾಡಿದ್ದ ಕೆಲಸದ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಬೇರೆಯದ್ದೇ ಕಾರಣವಿದೆ. ಪೊಲೀಸರು ಇಲ್ಲಿಯವರೆಗೂ ಮಾಡಿರೋದು ಕೇವಲ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಷ್ಟೇ. ಇನ್ನು ಅಸಲಿ ಗಾಬರಿ ಹುಟ್ಟಿಸೋ ವಿಷಯಗಳು ತನಿಖೆ ಪೂರ್ಣಗೊಂಡ ನಂತರ ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನನ್ನದೇ ನನ್ನ ಸಾಮ್ರಾಜ್ಯ ಅನ್ನುವರು ಇತಿಹಾಸದ ಪುಟಗಳಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇದೇ ಉದಾಹರಣೆ ರೌಡಿ ಲಕ್ಷ್ಮಣನ ಜೀವನದಲ್ಲೂ ಕೂಡ ನಡೆದಿರುವಂಥದ್ದು. ರಾಜಕೀಯವಾಗಿ ಬೆಳಿಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ದ, ಕೊನೆಗೆ ಬೀದಿ ಹೆಣವಾಗಿ ಹೋದ. ರೌಡಿಸಂ ಲೋಕದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದಂತ ಲಕ್ಷ್ಮಣನ ಬಾಳಲ್ಲಿ ವಿಧಿ ಬೇರೆಯ ರೀತಿಯ ಒಂದು ಆಟವನ್ನ ರೆಡಿ ಮಾಡಿತ್ತು.
ಆ ಆಟಕ್ಕೆ ಲಕ್ಷ್ಮಣ ಸೋತು ಆಯಿತು, ಇವನನ್ನ ಕೊಂದವರು ಜೈಲು ಪಾಲಾಗಿಯೂ ಆಯಿತು. ಇನ್ನು ಮುಂದಕ್ಕೆ ಈ ಪ್ರಕರಣ ಯಾವ ರೀತಿಯ ತಿರುವುಗಳನ್ನ ಕಂಡುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಒಂದು ಕುತೂಹಲಕಾರಿಯಾದ ವಿಷಯ ಅಂತಾನೆ ಹೇಳ್ಬೋದು. ಇದಾಗಿರುತ್ತೆ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.